ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನಮ್ಮ ಬಂಟಿಗೆ ಗೂಡಲ್ಲಿ ಹಾಕಿದ್ದು ಇವತ್ತು ಸಮಾಧಾನ ಆಗಲಿಲ್ಲ. ಇವತ್ತು ನಿಮ್ಮ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಶೇರ್ ಮಾಡಬೇಕು ಅಂತ ಇದ್ದೇನೆ. ಎಂತ ಹೇಳಿದರೆ, OTPಯ ಬಗ್ಗೆ ಎಲ್ಲರಿಗೆ ಸಹ ಗೊತ್ತುಂಟಲ್ಲ. OTPಯನ್ನು ನಾವು ಯಾರ ಜೊತೆಗೆ ಸಹ ಶೇರ್ ಮಾಡಲಿಕ್ಕೆ ಹೋಗಬಾರ್ದು. ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಈಗ ಮೊನ್ನೆ ಇತ್ತೀಚೆಗೆ ಒಂದು ವೀಕಿನ ಒಳಗೆ. ಸೊ ಈ ಇನ್ಸಿಡೆಂಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಹಾಗೆ OTPಯನ್ನು ನಮ್ಮ ಎಷ್ಟು ಗೊತ್ತಿದ್ದವರಾದರೆ ಸಹ ನಮ್ಮ ಫ್ಯಾಮಿಲಿ ಬಿಟ್ಟು ನಾವು ಯಾರ ಮೇಲೆ ಟ್ರಸ್ಟ್ ಮಾಡಬಹುದು ಅನ್ನುವರ ಜೊತೆಗೆ ಬಿಟ್ಟು ಯಾರ ಜೊತೆಗೆ ಸಹ ನಾವು OTP ಒಂದನ್ನು ಶೇರ್ ಮಾಡಲಿಕ್ಕೆ ಹೋಗಬಾರ್ದು. ಅದು ಬ್ಯಾಂಕಿದ್ದು OTP ಇರ್ಬೋದು, ನಮ್ಮ ಆಧಾರ್ ಕಾರ್ಡ್ ಇಂಥದಕ್ಕೆಲ್ಲ ಬರ್ತದಲ್ಲ ಅದು ಇರಬಹುದು, ಅಥವಾ ಯಾವುದೇ ಒಂದು ಪಾರ್ಸೆಲ್ಗೆ ರಿಲೇಟೆಡ್ ಆಗಿರಬಹುದು. ಸೊ ಆ ವಿಷಯ ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ನಾನೊಂದು ಐಟಮು ಅಮೆಝಾನಿಂದ ತರಿಸಿದ್ದು, ಒಂದು 2-3 ಐಟಮ್ ಎಲ್ಲ ನಾನು ಅಮೆಝಾನಿಂದ ತರಿಸಿದ್ದೆ. ಸೊ ನಮಗೆ ಆವತ್ತು ಅವರು ಮನೆಗೆ ತಂದು ಕೊಡ್ತಾರೆ ಐಟಮ್. ಅಂದರೆ ಈಗ ಕೆಲವೊಂದು ಸತಿ ಏನಾಗ್ತದೆ ಹೇಳಿದರೆ, ಅಕ್ಕ ನನಗೆ ಮನೆಯವರೆಗೆ ಬರಲಿಕ್ಕೆ ಆಗೋದಿಲ್ಲ, ನೀವು ಇವತ್ತೇ ನನಗೆ ಪೇಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೇನೆ, ನಾನು ನಾಳೆ ಇಲ್ಲದ್ರೆ ನಾಳೆ ತಂದು ಕೊಡ್ತೇನೆ ಅಂತ ಹೇಳ್ತಾ ಇರ್ತಾರೆ. ಸೊ ನಾನೀಗ ಒಂದು ಡ್ರೆಸ್ ಎಲ್ಲ ಕೆಲವು ತರಿಸಿದರೆ ಒಂದು 200-300 ರೂಪಾಯಿ ಅಲ್ಲ ಅಥವಾ 700 ರೂಪಾಯಿ ಅಲ್ಲ ಅಂತ ಹೇಳಿ ಅವರಿಗೆ ಲಿಂಕಿಗೆ ಹಾಕ್ತಾಯಿದ್ದೆ. ಅವರು ತಂದು ನಮಗೆ ಕೊಡ್ತಾಯಿದ್ರು, ಒಂದು 2-3 ದಿವಸದಲ್ಲಿ ಕೊಡ್ತಾಯಿದ್ರು ಆಯಿತಾ. ಹಾಗೆ ಮೊನ್ನೆ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಸ್ವಲ್ಪ ಒಂದು ಕಾಸ್ಟ್ಲಿದ ಐಟಮನ್ನು ನಾನು ತರಿಸಿದ್ದೆ. ಬಟ್ ಅದಕ್ಕೆ ಅಂತ ಹೇಳಿದರೆ OTP ಜನ್ರೇಟ್ ಆಗಿತ್ತು. ಸೊ ನನ್ನ ಹತ್ರ OTP ಬಂದಿತ್ತು. ಅವರು ಅಮೆಝಾನ್ ಅವರು ಡೆಲಿವರಿ ಬಾಯ್ ನನಗೆ ಕಾಲ್ ಮಾಡಿದರು. ಅಕ್ಕ ನಿಮ್ಮ ಐಟಮ್ ಬಂದಿದೆ, ನಿಮಗೆ ಅದು ಇವತ್ತೇ ಬೇಕಾ ಕೇಳಿದರು. ಹೌದು, ನನಗೆ ಅದು ಇವತ್ತೇ ಸಿಕ್ಕಿದರೆ ಒಳ್ಳೆಯದಿತ್ತು ಹೇಳಿದೆ. ಅಲ್ಲ, ಇವತ್ತು ನನಗೆ ಬರಲಿಕ್ಕೆ ಆಗೋದಿಲ್ಲ, ನಿಮ್ಮ ಮನೆಗೆ ನನಗೆ ತರಲಿಕ್ಕೆ ಆಗೋದಿಲ್ಲ, ನೀವು ಬರ್ತೀರಾ ಇಲ್ಲಿವರೆಗೆ, ನನಗೆ ತುಂಬ ಪಾರ್ಸೆಲ್ ಎಲ್ಲ ಕೊಡಲಿಕ್ಕೆ ಉಂಟು, ಸೊ ನನಗೆ ನಿಮ್ಮ ಮನೆಯವರೆಗೆ ಬರಲಿಕ್ಕೆ ಆಗೋದಿಲ್ಲ ಹೇಳಿದರು. ಅಲ್ಲ, ಮೊನ್ನೆ ಎಲ್ಲ ಬರ್ತಾ ಇದ್ರಲ್ಲ ಹೇಳಿದೆ ನಾನು. ಅದಕ್ಕೆ ಅಲ್ಲ, ಅದು ನನಗೆ ನಿಜವಾಗಿ ಬರಲಿಕ್ಕಿಲ್ಲ ನಿಮ್ಮ ಮನೆಯವರೆಗೆ, ನಾನು ಮತ್ತೆ ಸಹ ಬರ್ತಾ ಇದ್ದದ್ದು, ನೀವು ಎಂತ ಮಾಡ್ತೀರಿ ಹೇಳಿ. ಆಯಿತು, ತೊಂದರೆ ಇಲ್ಲ, ನನಗೆ ನಾಳೆ ಸಹ ಆಗ್ಬೋದು, ಕೊಡಿ ಅಂತ ಹೇಳಿದೆ. ಇವತ್ತಿಲ್ಲದೆ ನಾಳೆ ಬರ್ತೀರಲ್ಲ ಆವಾಗ ಕೊಡಿ ಅಂತ ಹೇಳಿದೆ ನಾನು. ಇನ್ನೊಂದು ಪಾರ್ಸೆಲ್ ಉಂಟು, 2 ಸಹ ಒಟ್ಟಿಗೆ ಕೊಡಿ ಅಂತ ಹೇಳಿದೆ ಆಯಿತಾ. ಆಯಿತು ಅಂತ ಹೇಳಿದರು. ಸಂಜೆ ಆಗುವಾಗ ಪುನಃ ಫೋನ್ ಮಾಡಿದರು ಅವರು, ಡೆಲಿವರಿ ಬಾಯ್ ಫೋನ್ ಮಾಡಿ, ಅಕ್ಕ ನಿಮಗೆ ಒಂದು OTP ಬಂದಿದೆ, ಅದನ್ನು ಕೊಡಿ ಅಂತ ಹೇಳಿದರು. ನಾನು OTP ಇಲ್ಲ, ನನಗೆ ಬರಲಿಲ್ಲ ಹೇಳಿದೆ, ಮೆಸೇಜಲ್ಲಿ ಬರಲಿಲ್ಲ. ನೀವೆಂತ ಸುಳ್ಳು ಹೇಳೋದು ಎಂಥದ್ದಕ್ಕೆ, OTP ಬಂದೇ ಇರ್ತದೆ, ನೀವು ಯಾಕೆ ಹಾಗೆ ಹೇಳೋದು? ಅರೆ ನನಗೆ ಆಶ್ಚರ್ಯ ಆಯ್ತು, ನಾನು ಯಾಕೆ ಮಾರಿ ಇವತ್ತು ಸುಳ್ಳು ಹೇಳಿ. ನಾನು ಮೆಸೇಜ್ ನೋಡಿದೆ ಆ್ಯಕ್ಚುಲಿ, ಮತ್ತೆ ನೋಡುವಾಗ ವಾಟ್ಸಪ್ಪಲ್ಲಿ OTP ಬಂದಿತ್ತು. ಅದು OTP ನಂಬರ್ ಓದುವಾಗ ಅದರಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಈ OTPಯನ್ನು ನೀವು ಡೆಲಿವರಿ ಬಾಯ್ಗೆ ಫೋನ್ ಮುಖಾಂತರ ಖಂಡಿತವಾಗಿ ಸಹ ಶೇರ್ ಮಾಡಬೇಡಿ, ನೀವು ಐಟಮನ್ನು ನಿಮ್ಮ ಕೈಗೆ ಬಂದ ನಂತರ ನೀವು ಆ ಐಟಮನ್ನು ನೋಡಿದ ಮೇಲೆ ಅದನ್ನು ಶೇರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದೆ, ಅದರಲ್ಲಿ ಇದು OTP ಶೇರ್ ಮಾಡಬಾರ್ದು ಅಂತ ಉಂಟು. ಎಂತಕ್ಕ ನೀವು ಹೇಳೋದು, OTP ನೀವು ನಮಗೆ ಶೇರ್ ಮಾಡೋದೆ ಮತ್ತೆ ಯಾರಿಗೆ ನೀವು ಶೇರ್ ಮಾಡೋದು? ಅದು ನಾನು ನಿಮ್ಮ ಬ್ಯಾಂಕಿದೆಲ್ಲ ಕೇಳೋದು, ನಾನು ಇದರದ್ದು ಕೇಳೋದು, ಇದು ನಮಗೆ ಕೊಡಲಿಕ್ಕೆ ಇರುವಂಥದ್ದು ಹೇಳಿದರು. ನಾನು ಹೇಳಿದೆ, ಇಲ್ಲ ಮಾರ್ರೆ ಹಾಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳೋದು, ಎಂತಕ್ಕ ನಾವು ನಿಮ್ಮ OTP ಇಟ್ಕೊಂಡೆ ಅಂತ ನಮಗೆ ಬಿಲ್ಡಿಂಗ್ ಮಾಡಲಿಕ್ಕೆ ಆಗ್ತದಾ? ನಾನು ಇಷ್ಟು ದಿವಸ ನಿಮಗೆ ಐಟಮ್ ಎಲ್ಲ ತಂದು ಕೊಟ್ಟಿದ್ದೇನೆ, ನಿಮಗೆ ಅಷ್ಟು ಸಹ ನಮ್ಮ ಮೇಲೆ ನಂಬಿಕೆ ಇಲ್ವಾ? ನಾನು ಮತ್ತೆ ಸಹ ನಮಗೆ ದೂರ ಆಗ್ತದೆ, ಆದರೆ ಸಹ ನಿಮ್ಮಲ್ಲಿವರೆಗೆ ನಾನು ಬರ್ತಾ ಇದ್ದದ್ದು. ಈ ಥರ ಚೊರೆ ಮಾಡಿದರು ಆಯಿತಾ. ಅಂದರೆ ನಿಮಗೆ ಅಷ್ಟು ಸಹ ನಂಬಿಕೆ ಇಲ್ವಾ ನಿಮಗೆ OTP ಕೊಡಲಿಕ್ಕೆ ಅಂತ. ನಾನು ಹೇಳಿದೆ, ಎಂತಾದರೆ ಸಹ ಅದರಲ್ಲಿ ಆ ರೀತಿಯಾಗಿ ಉಂಟು, ಹಾಗಾಗಿ ನಾನು ನಿಮಗೆ OTP ಕೊಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಆದರೆ ನನಗೆ ತಂದು ಕೊಡಿ ಅಂತ ಹೇಳಿದೆ ನಾನು. ಅದಕ್ಕೆ ಇಲ್ಲ, ನನಗೆ ಬರಲಿಕ್ಕೆ ಆಗೋದಿಲ್ಲ, ನಾನು ಹಾಗಾದರೆ ರಿಟರ್ನ್ ಆಗ್ತೇನೆ ಅದನ್ನು ಅಂತ ಹೇಳಿದರು. ಆಯಿತು ಹಾಕಿ ಮಾರ್ರೆ ಅಂತ ಹೇಳಿದೆ. ಬರಲಿಕ್ಕೆ ಆಗೋದಿಲ್ಲ ಹೇಳಿ ನಾನು OTP ನಾನು ಇವತ್ತು ಅವ್ರಿಗೆ ಕೊಟ್ಟರೆ ಸಹ ಅವರು ನನ್ನ ಪ್ರಾಡಕ್ಟನ್ನು ಇವತ್ತು ನನಗೆ ಹ್ಯಾಂಡ್ ಓವರ್ ಮಾಡೋದಿಲ್ಲ, ನಾಳೆ ಮಾಡೋದಂತೆ. ಸೊ ನಾಳೆ ಮಾಡೋದಾದರೆ ನಾನು ಇವತ್ತು ಯಾಕೆ OTP ಕೊಡೋದು ಅವರಿಗೆ ನೋಡಿ. ಸೊ ಕೊನೆಗೆ ನಾನು ಹೇಳಿದೆ, ಇಲ್ಲ, ನಾನು ನನ್ನ ಮಗಳು ಸಹ ಇದ್ಲು, ಅವಳು ಸಹ ನೋಡಿದ್ಲು, ಅಮ್ಮ ಇದರಲ್ಲಿ ಅಷ್ಟು ಕ್ಲಿಯರಾಗಿ ಬರ್ದುಂಟಮ್ಮ, ಯಾರಿಗೆ ಡೆಲಿವರಿ ಬಾಯ್ಗೆ ನಿಮ್ಮ OTPಯನ್ನು ನೀವು ಶೇರ್ ಮಾಡಬೇಡಿ, ಪ್ರಾಡಕ್ಟ್ ನಿಮ್ಮ ಕೈಗೆ ಬಂದ ಮೇಲೆ ಅದನ್ನು ನೋಡಿದ ನಂತರ ನೀವು ಶೇರ್ ಮಾಡಿ ಅಂತ ಅಷ್ಟು ಕ್ಲಿಯರ್ ಕೊಟ್ಟಿದ್ದಾರೆ, ಅವ್ರು ಯಾಕೆ ಹಾಗೆ ಹೇಳೋದು, ನೀನು ಕೊಡಬೇಡ ಅಂತವೇ ಹೇಳಿದ್ಲು. ಮತ್ತು ಮಗನಿಗೆ ಕಾಲ್ ಮಾಡಿ ಕೇಳಿದೆ, ಎಂತ ಮಾಡೋದು ಮಾರೆ, ಹೀಗೆ ಉಂಟು, ಅದಕ್ಕೆ ಎಂತ ಮಾಡೋದು ಅಂತ. ಇಲ್ಲ ಅದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಅವರು ತಂದು ಕೊಡಲಿ, ಅವರು ತಂದು ಕೊಟ್ಟ ಮೇಲೆ ಅದು OTP ಕೊಡೋದು, ಇವತ್ತು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಅವರು ನೋಡಿ ನನಗೆ ಹೇಗೆ ಸ್ಕ್ಯಾಮ್ ಮಾಡಿದರು ಅಂತ ಹೇಳಿದರೆ, ನಿಮಗೆ ಅಷ್ಟು ಸಹ ನಂಬಿಕೆ ಇಲ್ವಾ ನನ್ನ ಮೇಲೆ ಅಂತ ಒಂದು ಹೇಳಿದರು. ಇನ್ನೊಂದು, ನಾವು ಇಷ್ಟು ದಿವಸ ನಿಮಗೋಸ್ಕರ ಅಷ್ಟು ದೂರದಿಂದ ತಂದು ಕೊಡ್ತಾ ಇದ್ದೇವೆ, ಆದರೆ ಸಹ ನೀವು ಗೊತ್ತಿಲ್ಲದ ಹಾಗೆ ಮಾಡ್ತೀರಲ್ಲ, ನಿಮ್ಮ OTP ಇಟ್ಕೊಂಡು ನನಗೆ ಅಂದರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗ್ತದಾ ಅಂತ ಹೇಳಿದರು. ಅದರಲ್ಲಿ ಮತ್ತೆ ನೋಡಿ, ಈಗ ನೀವು ಯಾವುದೇ ಒಂದು ಈಗ ಮೊಬೈಲ್ ಆಗಿರ್ಬೋದು ಅಥವಾ ಇನ್ಯಾವುದೇ ಸ್ವಲ್ಪ ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ನಮ್ಮ ಮನೆಗೆ ಬೇಕಾದ ಮಿಕ್ಸಿ, ಗ್ರೈಂಡರ್, ಇಂತಹ ಬಾಕ್ಸನ್ನೆಲ್ಲ ಇವರಿಗೆ ನಾವು OTP ಕೊಟ್ಟು ನಾವು ತೆಕ್ಕೊಂಡು ಮನೆಯಲ್ಲಿ ತೆಗೆದು ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಬೇಕಾದದ್ದು ಇಲ್ಲದಿದ್ದರೆ ಅದಕ್ಕೆ ಯಾರು ಹೊಣೆ, ನಾವು ಯಾರ ಹತ್ರ ಕೇಳೋದು ಅಲ್ವಾ? ಸೊ
ಹಾಗಿರುವಾಗ ನಾವು ಭಾರಿ ಜಾಗ್ರತೆ ಮಾಡಬೇಕು ಅಂತ. ಅಂದರೆ ನಮ್ಮನ್ನು ಇಮೋಷ್ನಲಿ ಅವರು, ನಾನು ಮತ್ತೆ ಹೇಳಿ, ನೀವೆಂತ ನನ್ನನ್ನು ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದೆಂತ, OTP ಕೊಡಬಾರ್ದು ಅಂತ ಅದರಲ್ಲಿ ಕ್ಲಿಯರ್ ಉಂಟು. ನಿಮ್ಮ ಅಂಗಡಿಯ ಪ್ರಾಡಕ್ಟ್ ಅಲ್ಲ, ಅದು ಬೇರೆ ಕಡೆಯಿಂದ ಬರೋದು. ಸೊ ಅದರಲ್ಲಿ ಎಂತ ಬಂದಿರ್ತದೆ ಅಂತ ನನಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಪೇಮೆಂಟ್ ಮಾಡಿ ಆಗಿದೆ. ಈಗ ನಾನು OTP ಕೊಟ್ಟು ನೀವು ಅದನ್ನು ಡೆಲಿವರ್ಡ್ ಅಂತ ಹಾಕಿ ಬಿಡ್ತೀರಿ, ಅದು ನನಗೆ ನನ್ನ ಕೈಗೆ ಬರೋದಿಲ್ಲ. ನಾನು ಯಾರನ್ನು ಕೇಳಿಕೊಂಡು ಹೋಗೋದು? ಅಲ್ಲ, ನಿಮಗೆ ಅಷ್ಟು ಸಹ ನನ್ನ ಮೇಲೆ ನಂಬಿಕೆ ಅಲ್ವಾ? ಯಾರೋ ಏನೋ ಮಾರ್ರೆ, ಒಮ್ಮೆ ನನ್ನ ಮನೆಗೆ ಒಂದು 4 ಸರ್ತಿ ಬಂದು ಅಮೆಝಾನ್ ಪಾರ್ಸೆಲ್ ಕೊಟ್ಟರು ಅಂತ ಹೇಳಿ ಅವರನ್ನು ನಾನು ನಂಬಲಿಕ್ಕೆ ಆಗ್ತದಾ? ಸೊ ಈ ಥರ ಎಲ್ಲ ಕೊನೆಗೆ ಮೇಲಿಂದ ಮೇಲೆ ಫೋನ್ ಮಾಡಿದರು. ನನಗೆ ಮತ್ತೆ ತಲೆ ಬಿಸಿ ಆಯಿತು. ನಾನೆಂತ ಮಾಡಿದೆ, ನಾನೇ ಅದು ಐಟಮನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ. ನನಗೆ ಅದು ರಿಫಂಡ್ಸ್ ಆಯಿತು ಕ್ಯಾನ್ಸಲ್ ಮಾಡಿದ್ದಕ್ಕೆ. ಸೊ ನಾನು ಕ್ಯಾನ್ಸಲ್ ಮಾಡಬಾರ್ದಿತ್ತು, ಅಂದರೆ ಅವರು ಬೇರೆ ರೀತಿಯಲ್ಲಿ ಆದರೆ ಸಹ ನಮಗೆ ತಲುಪಿಸಲಿಕ್ಕೆ ನಾನು ಮಾಡಬೇಕಿತ್ತು ಅಂತ ಆಯಿತು ನನಗೆ ಮತ್ತೆ. ಹಾಗಾಗಿ ಈ ಥರ ಮನೆಗೆ ಯಾರಾದರೂ ಅಮೆಝಾನ್ ಪಾರ್ಸೆಲ್ ಎಲ್ಲ ತರಿಸುವವರಿದ್ದರೆ ಅವರಿಗೆ, ಕೆಲವು ಹುಡುಗರಿಗೆ ನಮ್ಮ ಮನೆಗೆ ಬಂದು ಅಭ್ಯಾಸ ಆಗಿರ್ತದಲ್ಲ, ನಮ್ಮ ಜೊತೆಗೆ ಒಂದು ಸಲಿಗೆ ಬೆಳೆಸಿಕೊಂಡಿರ್ತಾರೆ. ನಾವು ಸಲಿಗೆ ತೋರಿಸದೇ ಇದ್ದರೆ ಕೂಡ ಅವರೇ ಒಂದು ರೀತಿಯ ಸಲಿಗೆಯಲ್ಲಿ ಮುಂದೆ ಬರೋದು. ನಾನು ಹಾಗೆ ಮೊನ್ನೆ ಒಂದು ಡ್ರೆಸ್ ತರಿಸಿದ್ದೆ, ನನ್ನ ಎದುರೇ ಅದು ಎಂತಕ್ಕ ನಿಮಗೆ ಡ್ರೆಸ್ ಬೇಡವಾ, ಅದು ರಿಟರ್ನ್ ಮಾಡುವಂತ ಹೇಳಿ ನನ್ನ ಎದುರೇ ಹರಿತಾರೆ. ನಾನು ಹೇಳ್ದೆ ಅದು ನನ್ನ ಚೂಡಿದಾರ ಆದ ಕಾರಣ ಆಯಿತು, ಅದರಲ್ಲಿ ಬೇರೆ ಡ್ರೆಸ್ ಇರ್ತಿದ್ರೆ ನಾನು ಪರ್ಮಿಷನ್ನೇ ಕೊಡಲಿಲ್ಲ. ಅಷ್ಟು ಸಲಿಗೆ ಅವ್ರು ಹೇಗೆ ತೆಕ್ಕೊಂಡ್ರು ಅಂತ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ನಾನು ನನ್ನ ಐಟಮ್ನ ವಿಷಯ ಬಿಟ್ಟು ಯಾವುದೇ ವಿಷಯ ಅವರ ಹತ್ರ ಮಾತಾಡೋದಿಲ್ಲ. ಮತ್ತು ಹೇಗೆ ಅಷ್ಟು ಸಲಿಗೆ ಅವರು ಯೋಚನೆ ಮಾಡ್ತಾರೆ ಅಂತ. ಈಗ ಅವರ ಡ್ಯೂಟಿ ಅಂತ ಅವರಿಗೆ ನಾವು ರಿಟರ್ನ್ ಮಾಡಿದರೆ ಸಹ ತೆಕ್ಕೊಂಡು ಹೋಗಬೇಕು, ನಾವು ಆರ್ಡ್ರ್ ಮಾಡಿದ್ದನ್ನು ತಂದು ಕೊಡಬೇಕು. ಅವರಿಗೆ ಎಲ್ಲಿವರೆಗೆ ಬರಲಿಕ್ಕೆ ಉಂಟು ಅಂತ ನಮಗೆ ಹೇಗೆ ಗೊತ್ತುಂಟು? ಅವರು ಹೇಳ್ತಾರೆ ನಮಗೆ ನಿಮ್ಮ ಮನೆಯವರೆಗೆ ಬರಲಿಕ್ಕಿಲ್ಲ. ಮತ್ತೆ ಯಾಕೆ ಅಮೆಝಾನಲ್ಲಿ ಹೋಮ್ ಡೆಲಿವರಿ ಅಂತ ಅವರು ಹಾಕೋದು? ಅವರು ಹಾಕಿದ್ದಕ್ಕೆ ಅಲ್ವಾ ನಾವು ಸಹ ತರಿಸೋದು. ಹಾಗೆಲ್ಲ ಆದ ಕಾರಣ ಎಲ್ಲರಿಗೆ ಸಹ ಇದು ಒಂದು ಎಂತ ಹೇಳೋದು, ಕಿವಿ ಮಾತು. ಯಾರೇ ಆಗಲಿ, ನಮ್ಮ ಮನೆಯವರು ಅಥವಾ ನಾವು ಯಾರನ್ನು ಟ್ರಸ್ಟ್ ಮಾಡ್ತೇವೆ ಅವರನ್ನು ಬಿಟ್ಟು ಬೇರೆ ಯಾರಿಗೆ ಸಹ OTPಯನ್ನು ಕೊಡಬೇಡಿ. ಈಗ ಈ ಥರದ ಪಾರ್ಸೆಲ್ ಬರೋದಾದರೆ ಸಹ ಆಗಿರ್ಬೋದು. ಯಾಕೆಂದರೆ ಈಗ ನಮ್ಮ ಪಾರ್ಸೆಲ್ ನಮ್ಮ ಕೈಗೆ ಬರೋದಕ್ಕಿಂತ ಮೊದಲು ಅವರು ಅದನ್ನು ತಗೊಳ್ತಾರೆ, ಅವರು ಪರಾರಿ ಆಗ್ತಾರೆ. 4 ದಿವಸ ಅವರು ಬರೋದೇ ಇಲ್ಲ, ನನಗೆ ಹುಷಾರಿಲ್ಲ ಹಾಗೆ ಹೀಗೆ ಮಾಡ್ತಾರೆ, ಮತ್ತು ಅವರ ಪರ್ಸ್ನಲ್ ನಂಬರನ್ನು ಬ್ಲಾಕ್ ಮಾಡ್ತಾರೆ. ಇದಕ್ಕೆ ಅಮೆಝಾನ್ ಹೊಣೆ ಅಲ್ಲ. ಅಮೆಝಾನ್ನವ್ರು ನಮಗೆ ಹೇಳಿ ಆಗಿದೆ, ನೀವು ಡೆಲಿವರಿ ಬಾಯ್ಗೆ ನಿಮ್ಮ ಕೈಗೆ ಐಟಮ್ ಬರುವ ಮೊದಲು ಕೊಡಬೇಡಿ ಅಂತ ಹೇಳಿ. ಮತ್ತೆ ಸಹ ನಾವು ಮಾಡಿದರೆ ಅವರನ್ನು ನಾವು ಫಾಲೋ ಅಪ್ ಮಾಡಲಿಕ್ಕೆ ಆಗೋದಿಲ್ಲ. ಇವರು ನಮ್ಮ ಫೋನ್ ಕಾಲ್ ಬ್ಲಾಕ್ ಮಾಡ್ತಾರೆ. ಇವರಿಗೆ ಎಂತ ಆಗಬೇಕು, ಬೇರೆ ಕಡೆ ಜಾಬ್ ಹುಡುಕ್ತಾರೆ ಅಥವಾ ನನಗೆ ಬೇರೆ ಕಡೆ ಹಾಕಿ ಅಂತ ಹೇಳ್ತಾರೆ. ಮಾತಾಡುವಾಗ ಹೇಳ್ತಾರೆ, ಹೌದು ನಮಗೆ ನಂಬಿಕೆ ಇಲ್ವಾ, ನನಗೆ ಎಂತ ಆಗಬೇಕು ಅಂತ. ಮತ್ತೆ ಯಾಕೆ ಅವರು ಕೇಳೋದು? ಅವರಿಗೆ ಗೊತ್ತಿಲ್ವಾ ಈ ರೂಲ್ಸ್? ಗೊತ್ತಿಲ್ವ ಅವರಿಗೆ? ಹಾಗಾದರೆ ಒಂದು ಪ್ರಾಡಕ್ಟ್ ಬೇರೆ ಕಡೆಯಿಂದ ಬರುವಾಗ ಅದು ನಮ್ಮ ಕಣ್ಣಿಗೆ ಸರಿ ನಾವು ಕಾಣದೆ, ಈಗ ಇವರ ಮೇಲೆ ನಂಬುವ ವಿಷಯ ಅಲ್ಲ, ಅದು ಬರುವುದೇ ನಮಗೆ ಬೇರೆ ಕಡೆಯಿಂದ. ಹಾಗಿರುವಾಗ ಆ ಪ್ರಾಡಕ್ಟ್ ಏನು ಅಂತ ನಮಗೆ ನೋಡದೆ ನಾವು ಹೇಗೆ OTP ಕೊಡೋದು ಅಲ್ವಾ? ಸೊ ಹಾಗಾಗಿ ಇದೊಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದು ಇವತ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.